ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೋಕೆಡೋದಕ್ಕೊಂದು ಪಸಕರಲ್ಲ ಇನ್ನಿತ ಸುದ್ದಿಗೊಂಚಲನ್ನು ಸುರುಮಂತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಉಳ್ಳಾಲ ಸೈಯದ್ ಮದನಿ ದರ್ಗಾಗೆ ಅಂಗಾರ ಕಾಂಡ ಭೇಟಿ ಕೊಡುದು ಪ್ರಾರ್ಥನೆ ಸಂದಾಯಿರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅಂಗಾರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಪ್ರವಾಸ ನಡಪಾಯಿರು. ಇತಿಹಾಸ ಪ್ರಸಿದ್ಧ ಉಳ್ಳಾಲ ಸೈಯದ್ ಮದನಿ ದರ್ಗಾಗ್ಲ ಭೇಟಿ ಕೊಡ್ದು ಪ್ರಾರ್ಥನೆ ಸಂದಾಯಿರು. ഈ ഇന്ത്യ രാജ്യത്തിന്റെ ഭരണം സയ്യിദ് മദനിത്തങ്ങളുടെ ബർക്കത്തുകൊണ്ട് അല്ലാഹു ഏൽപ്പിച്ചു തരുമാറാവട്ടെ. എല്ലാ കാര്യങ്ങളിലും വിജയം നൽകുമാറാവട്ടെ. ജനങ്ങൾക്ക് ക്ഷേമാഐശ്വര്യങ്ങൾ എന്തൊക്കെ വേണമോ അതൊക്കെ നടപ്പാക്കാൻ ഗവൺമെന്റിന് അല്ലാഹു തൗഫീഖ് നൽകുമാറാവട്ടെ. വിദ്യാഭ്യാസ സ്ഥാപനങ്ങളും മതസ്ഥാപനങ്ങളും പടുത്തുയർത്തുന്നതിൽ വേണ്ട സഹകരണങ്ങൾ ചെയ്യാൻ അല്ലാഹു ഈ ഗവൺമെന്റിനും വരുന്ന എല്ലാ ഗവൺമെന്റുകൾക്കും തൗഫീഖ് നൽകുമാറാവട്ടെ. മതസൗഹാർദ്ദം നിലനിർത്തി സ്നേഹം നിലനിർത്തി ഇന്ത്യ രാജ്യത്തുള്ള ജനങ്ങളെ ഒന്നായി സ്നേഹിച്ച് എല്ലാവരും ഒരു ഉമ്മയുടെ ഭാരതമാതാവിന്റെ മക്കളെ പോലെ കണ്ട് എല്ലാവരെയും ഒറ്റ ചരടിൽ കോർത്തിറക്കിക്കൊണ്ട് ഭരണം നടത്താൻ നമ്മുടെ ഈ കർണാടക സ്റ്റേറ്റ് ഭരിക്കുന്ന ഗവൺമെന്റിനും അതുപോലെ തന്നെ പാർലമെന്റിൽ വരുന്ന ഗവൺമെന്റിനും അല്ലാഹു തൗഫീഖ് നൽകുമാറാവട്ടെ. അതിനുള്ള എല്ലാ സഹായ സഹകരണങ്ങളും സയ്യിദ് മദനി തങ്ങളുടെ ബർക്കത്തുകൊണ്ട് നമുക്ക് ലഭിക്കുമാറാവട്ടെ. ಈ ಪೊರ್ತು ಸುದ್ದಿಗಾರರ ಪಾತೆರ್ನ ದಿನೇಶ್ ಗುಂಡೂರಾವ್ ಇಡೀ ದೇಶದ ಪರಿಸರ ಬದಲಾತಂಡು ಕರಿನ 10 ವರ್ಷದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಈನಿತ ಸಾಮಾನ್ಯ ಜನಕ್ಲಿನ ಬದುಕಡು ಒವ್ವೇ ಬದಲಾವಣೆ ಆತಿಚಿ. ಕರ್ನಾಟಕದಂತೂ ತಂಗ್ಲಿಗ್ ಈ ಕೇಂದ್ರ ಸರ್ಕಾರದ ಪೂರಾ ಅನ್ಯಾಯ ಆತಂಡು. ಕೇಂದ್ರ ಸರ್ಕಾರದ ಕರ್ನಾಟಕ ಸಾಮಾನ್ಯವಾಯಿನ ಕಾರ್ಯಕ್ರಮಕ್ಲೆ ಬೈದಿಜಿ ಪನ್ಪುನ ಭಾವನೆ ಜನಕ್ಲೆ ಬೈದಂಡು. 5 ಲಕ್ಷ ಕೋಟಿ ರೂಪಾಯಿ ಇತ್ತಿನ ಸಾಲ ಇತ್ತೆ ಮೋದಿ ಸರ್ಕಾರ ಬತ್ತಿ ಬೊಕ್ಕ 187 ಲಕ್ಷ ಕೋಟಿ ರೂಪಾಯಿಗೆ ಬೈದಂಡು. ಮೊಕ್ಲು ಪುಣತ ಮಿತ್ತು ಮಲ್ಪುನ ರಾಜಕಾರಣ ಪಂಡದು ಜನಕ್ಲೆಗೂ ತೆರಿದಂಡು. ಈ ಸರ್ತಿ ಕಾಂಗ್ರೆಸ್ ಗೆಂದುನಿ ಪಂಡ ತೆರಿಪಾಯರು. ಇಲ್ಲಿ ದರ್ಗಾಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿ ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಸಭೆ ಇದೆ. ತದನಂತರ ಪುತ್ತೂರಲ್ಲೂ ಕೂಡ ಒಂದು ಸಭೆ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ಒಂದು ಮೇನ್ ಲೀಡರ್ಸ್ನೆಲ್ಲ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಮೀಟಿಂಗ್ ಇಟ್ಕೊಂಡು ಅಲ್ಲಿ ಅವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಮ್ಮ MLA ಅವರು. ಹಾಗೆಯೇ ಸಾಯಂಕಾಲ ಸೂರತ್ಕಲ್ ಅಲ್ಲೂ ಒಂದು ಕಾರ್ಯಕ್ರಮ ಇದೆ. ಮತ್ತು ಮಧ್ಯದಲ್ಲಿ ಅಲ್ಲಿ ಕೇರಳ ಅಲ್ಲಿ ಒಂದು 2 ಕಡೆ ಸಭೆಗಳು ಕರೆದಿದ್ದಾರೆ. ಸೊ ಪೊಲಿಟಿಕಲ್ ಎಲ್ಲ ನಮ್ಮ ಕ್ಯಾಂಪೇನ್ ಪ್ರೋಗ್ರಾಮ್ಸು ಇದೆ. ಮತ್ತು ಎಲ್ಲೆಲ್ಲಿದೆ ದಾರಿಯಲ್ಲಿ ಸಿಕ್ಕುವಂಥ ಪುಣ್ಯ ಸ್ಥಳಗಳು ಕೂಡ ಅದನ್ನು ಭೇಟಿ ಮಾಡ್ಕೊಂಡು ಹೋಗ್ತಾರೆ. ವಾತಾವರಣ ನೋಡಿ, ಇಡೀ ದೇಶದಲ್ಲೇ ವಾತಾವರಣ ಬದಲಾವಣೆ ಆಗಿದೆ. ಮತ್ತು ಇವತ್ತು ಜನರಲ್ಲಿ ಕಳೆದ 10 ವರ್ಷದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಇವತ್ತಿನ ದಿವಸ ಸಾಮಾನ್ಯ ಜನರ ಬದುಕಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ, ಯಾವ ಅಚ್ಚೆ ದಿನ ನೋಡಿಲ್ಲ. ಅದರಿಂದ ಅದು ಒಂದು ಕಡೆ ಇದೆ. ಎರಡನೇದು, ಕರ್ನಾಟಕದಲ್ಲಂತೂ ನಮಗೆ ಈ ಕೇಂದ್ರ ಸರ್ಕಾರದಿಂದ ಘೋರ ಅನ್ಯಾಯ ಆಗಿದೆ. ಯಾವುದೇ ರೀತಿಯ ನಮಗೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ವಿಶೇಷವಾದಂಥ ಅಥವಾ ಸಾಮಾನ್ಯವಾದಂಥ ಕಾರ್ಯಕ್ರಮಗಳೇ ಬಂದಿಲ್ಲ. ಅದರಿಂದ ಜನರಲ್ಲ ಭಾವನೆ ಬಂದಿದೆ. ಇವತ್ತು ನೋಡಿ, ಬರಗಾಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸರ್ವೋಚ್ಚ ನ್ಯಾಯಾಲಯದಿಂದ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಯಿತು. ಅದರಿಂದ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕೇಂದ್ರಕ್ಕೆ ಕರ್ನಾಟಕದಿಂದ
ಇಷ್ಟೊಂದು ಸಂಖ್ಯೆಯಲ್ಲಿ ಬಿ ಜೆ ಪಿಯವ್ರನ್ನ ಗೆಲ್ಲಿಸಿದ್ರು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕರ್ನಾಟಕಕ್ಕೆ ಅವ್ರು ಏನೂ ಕೂಡ ಮಾಡ್ದೇನೆ, ಕರ್ನಾಟಕಕ್ಕೆ ನ್ಯಾಯವನ್ನು ಕೂಡ ಕೊಡ್ಸೋಕ್ಕಾಗ್ದೇನೆ ಯಾವುದೇ ಒಂದು ವಿಚಾರ ತಗೊಳ್ಳಿ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗಿದೆ. ಮತ್ತು ಏನು ಇವ್ರಿಗೆ ಇಷ್ಟೊಂದು ರಾಜಕೀಯ ಶಕ್ತಿ ಕೊಟ್ಟು ಏನು ಪ್ರಯೋಜನ ಅಂತ ಕರ್ನಾಟಕ ಜನತೆ ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನಾವು ಇದರ ಮೇಲೆ ಪ್ರಯತ್ನ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಸರ್ಕಾರ ರಚನೆ ಆದಮೇಲೆ ಅದಕ್ಕಿಂತ ಪೂರ್ವದಲ್ಲೂ ಕೂಡ ಅವ್ರ ಸರ್ಕಾರ ಇದ್ದಾಗಲೂ ಕೂಡ ಇದನ್ನು ಸರಿಪಡಿಸಿ ಕನ್ನಡ ನ್ಯಾಯ ಕೊಡಿಸಿ ನೀವು ನಾವು ನಿಮ್ಮ ಜೊತೆ ಬರ್ತೀವಿ, ದೆಹಲಿಗೆ ಹೋಗೋಣ, ಮಾತಾಡೋಣ ಪ್ರಧಾನಮಂತ್ರಿ ಅಂತ ಹೇಳಿದ್ರು ಕೂಡ ಹಿಂದಿನ ಸರ್ಕಾರ ಸ್ಪಂದನೆ ಮಾಡಲಿಲ್ಲ, ಇಲ್ಲಿಯ MP ಗಳು ಯಾರೂ ಸ್ಪಂದನೆ ಮಾಡಲಿಲ್ಲ. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಇನ್ನೂ ಹೆಚ್ಚು ತೀವ್ರವಾಗಿ ನಾವು ಪ್ರಯತ್ನ ಮಾಡೋದು ಕೂಡ ಯಾವುದೇ ರೀತಿ ಅವರು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ಯಾವ ಸಂಬಂಧ ಇರಬೇಕು ಆ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ. ಅದು ಇವತ್ತು ದೊಡ್ಡ ಇಶ್ಯೂ. ಅದರಿಂದ ಕರ್ನಾಟಕದಲ್ಲಂತೂ ನಮ್ಮ ನಿರೀಕ್ಷೆಗಿಂತ ಮೀರಿ ಇವತ್ತು ಕಾಂಗ್ರೆಸ್ಗೆ ರಿಸಲ್ಟ್ಸ್ ಬರುವಂಥ ಸಾಧ್ಯತೆ ಇದೆ, ನಿರೀಕ್ಷೆಗಿಂತ ಮೀರಿ. ಸೊ 20ಕ್ಕಿಂತ ನಾನು ಮೊದಲು 15-16 ಅಂತ ಹೇಳ್ತಾ ಇದ್ದೆ, ನನ್ನ ಪ್ರಕಾರ ಈಗ 20ರ ಮೇಲೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮಂಗಳೂರಲ್ಲಿ ನೋಡಿ, ನಮ್ಮ ಅಭ್ಯರ್ಥಿ ಚೆನ್ನಾಗಿದ್ದಾರೆ, ನಮ್ಮ ಪಕ್ಷ ಕಾರ್ಯಕರ್ತರು ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ, ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ಮುಟ್ಟಿದೆ. ಮತ್ತು ಈಗಾಗಲೇ ಹೇಳಿದಾಗೆ BJP ಅವ್ರನ್ನ ಆಯ್ಕೆ ಮಾಡಿ 25+1 26 MP ಗಳು ನಿಷ್ಪ್ರಯೋಜಕ, ಯಾವುದೇ ಅಸಮರ್ಥ ಸಂಸತ್ ಸದಸ್ಯರುಗಳು, ನಮ್ಮ ರಾಜ್ಯದ ಪರವಾಗಿ ಏನೂ ವಕಾಲತ್ ವಹಿಸಿಲ್ಲ, ನ್ಯಾಯ ಕೊಡಿಸಿಲ್ಲ. ಅದು ಒಂದು ಆಕ್ರೋಶ ಇದೆ. ಅದೇ ಮಂಗಳೂರಿನಲ್ಲಿ ಈ ಸಲ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗದ ನನಗೆ ಗೊತ್ತಿರುವ ಹಾಗೆ ಈ ಫಸ್ಟ್ ಫೇಸಲ್ಲಿ, ಶಿವಮೊಗ್ಗ 2ನೇ ಫೇಸಲ್ಲಿದೆ. ಈ ಚಿಕ್ಕಮಗಳೂರು, ಉಡುಪಿ ಮತ್ತು ಈ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಗೆಲ್ಲುವಂಥದ್ರಲ್ಲಿ ನನಗೆ ಅನುಮಾನನೇ ಇಲ್ಲ. ಇಲ್ಲೆಲ್ಲ ಕಡೆ ನಾವು ಗೆಲ್ತೀವಿ. ಬೆಂಗಳೂರು ನಗರದಲ್ಲೂ ಕೂಡ 3ರಲ್ಲಿ ಕನಿಷ್ಠ 2 ಗೆಲ್ತೀವಿ ನಾವು. ಅದರಿಂದ ವಾತಾವರಣ ಬದಲಾವಣೆ ಆಗಿದೆ. ಇವರು ಕೇಂದ್ರದ BJPಯವರು ಈ ನಮ್ಮ ಜನರ ಮೇಲೆ ಒಂದು ಒತ್ತಡದ ವಾತಾವರಣದಲ್ಲಿ ಅವ್ರನ್ನ ಸಿಕ್ಕಾಕ್ಸಿದ್ರು. ಉಸಿರು ಕಟ್ಟಿನ ವಾತಾವರಣವನ್ನು ಆ ವಾತಾವರಣದಲ್ಲಿ ದೇಶವನ್ನು ಆಳ್ತಾ ಇದ್ರು. ಈಗ ಚುನಾವಣೆಯಲ್ಲಿ ಅದು ಸ್ಫೋಟ ಆಗ್ತಾ ಇದೆ. ಚುನಾವಣೆ ಮುಖಾಂತರ ಇವತ್ತು ಜನ ತೀರ್ಪು ಕೊಡ್ತಾರೆ, ಸಾಕಪ್ಪ ನಿಮ್ಮದು, ಸಾಕಾಗಿದೆ ನಮಗೆ ಈ ಸುಳ್ಳಿನ ಅಬ್ಬರ ಮತ್ತು ನಿಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಳು ಮಾಡಿಕೊಂಡು ದೇಶವನ್ನು ಒಡೆಯತಕ್ಕಂಥ ಕೆಲಸ ಮಾಡ್ತಾರೆ, ಅದನ್ನು ನಿಲ್ಲಿಸಿ, ಸಾಕಿದು. ಬರೀ ಹಿಂದೂ ಮುಸ್ಲಿಂ ಇದೇ ಡಿವೈಡ್ ಮಾಡಿ ಎಷ್ಟಂತ ಮಾಡ್ತೀರಾ ನೀವು ಅಂತ ಜನರಿಗೂ ಕೂಡ ಸಾಕಾಗೋಗಿದೆ, ಅವರ ಬೆಂಬಲಿಗರಿಗೆ ಸಾಕಾಗೋಗಿದೆ. ಮೊನ್ನೆ ಪ್ರಧಾನಮಂತ್ರಿ ಭಾಷಣವನ್ನು ಕೇಳಂತೂ ಇನ್ನೂ ಜನರಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ, ನಮ್ಮ ಎಲ್ಲಿಗೆ ತೊಗೊಂಡೋಗ್ತಾರೆ ನಮ್ಮ ದೇಶನ ಅಂತ ಭಾವನೆ ಇವತ್ತು ಬರ್ತಾ ಇದೆ. ಸೊ ರಾಹುಲ್ ಗಾಂಧಿಯವ್ರ ಮೆಸೇಜ್ ಏನು, ಸಂದೇಶ ಏನು? ಪ್ರೀತಿ ಮಾಡೋಣ, ಒಬ್ರಿಗೊಬ್ಬರು ಪರಸ್ಪರ ಗೌರವಿಸೋಣ, ವಿಶ್ವಾಸವನ್ನು ಬೆಳೆಸೋಣ, ಆ ಸಂದೇಶ ಬೇಕು ನಮಗೀಗ. ಈ ದ್ವೇಷ ಮತ್ತು ಅಸೂಯೆ ಮತ್ತು ಈ ವೈಮನಸ್ಸು, ಹಿಂಸಾತ್ಮಕ ಒಂದು ವಿಚಾರಗಳು ತಗೊಂಡು ಪ್ರಚೋದನೆಕಾರಿ ಮಾತುಗಳು ಸಾಕಿ ದೇಶಕ್ಕೆ. ನಾವಿವತ್ತು ಜೋಡಿಸುವಂಥ ಕೆಲಸ ಮಾಡಬೇಕು. ಅದೇ ಭಾರತ್ ಜೋಡೋ ಏನು ಮಾಡಿದ್ರು ರಾಹುಲ್ ಗಾಂಧಿ, ಅದರ ಉದ್ದೇಶ ಇವತ್ತು ಈ ಚುನಾವಣೆ ಮುಖಾಂತರ ಮುಂದೆ ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಈಗ ನಾವು ಚಂಬು ಅಂತ ಹೇಳಿದ್ವಲ್ಲ, ಚಂಬು ಅಂತ ನಾವು ಏನಕ್ಕೆ ಹೇಳಿದೋ, ಇವರು ನಮ್ಗೆ ಏನೂ ಕೊಟ್ಟಿಲ್ಲ, ನಮಗೆ ಬರುವಂಥ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಇವತ್ತು ಸ್ವಲ್ಪ ಮಟ್ಟಿಗಾದರೂ ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಆ ಚಂಬುವನ್ನು ಸ್ವಲ್ಪ ಮಟ್ಟಿಗೆ ತುಂಬಿಸುವಂಥ ಕೆಲಸ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ, ಆಯಿತಾ. ಪಿಕ್ ಪಾಕೆಟ್ ಅಂತ ಹೇಳೋದಕ್ಕೆ ಇವ್ರಿಗೆ ಏನು ನೈತಿಕತೆ ಇದೆ? ಕರ್ನಾಟಕ ಇವತ್ತು ಅತಿ ಹೆಚ್ಚು ತೆರಿಗೆ ನೀಡುವಂಥ ರಾಜ್ಯ, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗುವಂಥ FDI ನಮ್ಮ ಈ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇದ್ದೀವಿ. ಯಾವ ರೀತಿ ನಾವು ಕಮ್ಮಿ ಇದ್ದೀವಿ, ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಮೇಲೆ ಇವ್ರಿಗೆ ಏನು ಹೇಳೋದಕ್ಕೆ ಏನೂ ಇಲ್ಲ, ಬರೀ ಈ ಥರ ಹೇಳಿಕೆಗಳು ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪೊರ್ತು ದರ್ಗಾ ಅಧೀನಡುಪ್ಪುನ ಶಾಲಾ ಕಾಲೇಜ್ಲಿದ ದಾಖಲಾತಿ ಪೋಸ್ಟರ್ನು ಬಿಡುಗಡೆ ಮಾಡ್ತಾರೆ. DCC ಅಧ್ಯಕ್ಷರು ಹರೀಶ್ ಕುಮಾರ್, ಕುಡ್ಲ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಾರ್ಯಾಧ್ಯಕ್ಷರು UT ಇಫ್ತಿಕಾರ್, ಗೇರು ನಿಗಮದ ಅಧ್ಯಕ್ಷರು ಮಮತಾ ಗಟ್ಟಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ್ ಉಳ್ಳಾಲ್, ಉಳ್ಳಾಲ ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ, ಉಪಾಧ್ಯಕ್ಷರು ಅಶ್ರಫ್ ರೈಡ್ವೆ, ದರ್ಗಾ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ, ಕಾರ್ಯದರ್ಶಿ ಮುಸ್ತಫಾ ಮದನಿ ನಗರ, ಇಜಾಕ್ ಮೇಲಂಗಡಿ, ಹಸೈನಾರ್ ಕೋಟೆಪುರ, ಲೆಕ್ಕ ಪರಿಶೋಧಕರು ಫಾರೂಕ್ ಕಲ್ಲಾಪು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಫಾರೂಕ್ UH ಹಳೆಕೋಟೆ, ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಸ್ ಫಿಲಾರ್, ಫಾರೂಕ್ ಉಳ್ಳಾಲ್ ಈ ಪೊರ್ತೋಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕೇಂದ್ರದ ಮೋದಿ ಸರ್ಕಾರ 2019 ಕೊರನ ಮಾತಾ ಭರವಸೆಯನ್ನು ಈಡೇರಿಸಾದುಂಡು. ಈ ಸರ್ತಿದ ಪ್ರಣಾಳಿಕೆಡು ನನಲಾತ ಹೊಸ ಅಭಿವೃದ್ಧಿ ಯೋಜನೆಯನ್ನು ಪಾಡೊಂದ
ಅಂಚಾದು ಮೋದಿಜಿಯರು 400 ಹೆಚ್ಚ ಸ್ಥಾನದ ಗೆಂದುಲ ಕಾವಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಲ್ತಿನ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷರು ಅಣ್ಣಾಮಲೈ ತೆರಿಪಾದರು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಡು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೇನ ಜಿಲ್ಲಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಲ್ತಿನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಬಿಜೆಪಿದ ಜಿಲ್ಲಾ ಪ್ರಣಾಳಿಕೆದ ಬಗೆಟ್ ಪರವು ಕೊರಿಯರು. 2011 ಮೆಟ್ ಕೇಂದ್ರದ ಮೋದಿ ಸರ್ಕಾರ 295 ಯೋಜನೆಗಳನ್ನು ಪಾಡೊಂದಿತ್ತಂಡು. ಈ ಮಾತ ಭರವಸೆನು ಮೋದಿ ಸರ್ಕಾರ ಪೂರ್ತಿ ಮಾಡ್ತದಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪ್ರತ್ಯೇಕ ಯೋಜನೆಯನ್ನು ತನ್ನ ಪ್ರಣಾಳಿಕೆಡು ಪಾಡೊಂದಿರು. ಸೈನಿಕೆಯಾದ ದೇಶ ಸೇವೆ ಮಲ್ತಿನಾರು. ಇಂದೆರ್ದು ದುಂಬು ಸಂಸದರಾದಿತ್ತಿನ ನಳಿನ್ ಕುಮಾರ್ ಕಟೀಲ್ರಲ ದಿಂಜ ಅನುದಾನನು ಜಿಲ್ಲೆದ ಅಭಿವೃದ್ಧಿಗಾದ ಕನಬೈತಿರು. ಅರೆಗು ಬೆಂಬಲ ಕೊರ್ಲಕನೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೇಗಲ ಬೆಂಬಲ ಕೊರಡು. ಅಂಚಾದು ಬಿಜೆಪಿ ಬೊಕ್ಕ ಮೋದಿಯರ್ನ ಮಿತ್ತು ಪ್ರೀತಿ ದೀದು ಮಾತೆರ್ಲ ಓಟು ಪಾಡುವೆರು. ಮೋದಿಯರನ 400 ಹೆಚ್ಚ ಸ್ಥಾನದ ಘೋಷಣೆಯನ್ನು ನಿಜ ಮಾಲ್ತದು ಅರೆನು ಬಲಪಡಿಸಾವಡು ಪಂಡದು ಅಣ್ಣಾಮಲೈ ತೆರಿಪಾಯಿರು. 2019, if anybody has the opportunity to look at our manifesto, 2019 BJP Central Party Manifesto, 295 ಪಾಯಿಂಟ್ ಅದರಲ್ಲಿ ಇತ್ತು. We are the only political party in the country who we have honored our manifesto. In 2019, we have completed all the agenda points. 295 ಪಾಯಿಂಟ್ ಕೂಡ ನಾವು ಕಂಪ್ಲೀಟ್ ಮಾಡಿ ಸರ್ಕಾರ ಕಂಪ್ಲೀಟ್ 10 years ಕಂಪ್ಲೀಟ್ ಮಾಡಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು he has released a new manifesto for 2024 to 2029. ಸೊ ಈ 60 ಕೋನದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಅವರು ಕೂಡ in line with honorable Prime Minister ನರೇಂದ್ರ ಮೋದಿಜಿ's ವಿಷನ್, ಮೋದಿ ಅವ್ರಿಗೆ ಏನು ವಿಷನ್ ಇದೆ ಎಲ್ಲ ನಮ್ಮ ಓವರ್ ಮ್ಯಾನಿಫೆಸ್ಟೋ ತಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ, ತಾವೆಲ್ಲರೂ ಕೂಡ ಬಗ್ಗೆ ಚರ್ಚೆ ಮಾಡಿದ್ದೀರಾ. ಇವತ್ತು ಆ ವಿಷನ್ ಪ್ರಕಾರ ಒಂದೊಂದು ಕ್ಯಾಂಡಿಡೇಟ್ ಕೂಡ ಒಂದು ಮ್ಯಾನಿಫೆಸ್ಟೋ ಮಾತಿಗೆ ಕೂಡ ಬೆಟರ್ ವರ್ಡ್ ಇಸ್ ಲೈಕ್ ಕ್ಯಾಂಡಿಡೇಟ್ ಸೆಟ್ ಅವರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಜಿ ಸೆಟ್ಸ್ ಅ ಟಾಸ್ಕ್ ಸೀಟ್. ಅವರು ಅಫೈನ್ ಮಾಡಿರುವ ಟಾಸ್ಕು ನಮ್ಮ ಮುಂಚೆ ನಮ್ಗೆ ಇಟ್ಟಿದ್ದಾರೆ. ಅಂಡ್ ವಿ ಆಲ್ ನೋ ನಳಿನ್ ಕುಮಾರ್ ಕಟೀಲ್ ಜಿ, ಅವರ ಸೀನಿಯರ್ ಲೀಡರ್, ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಆಲ್ಮೋಸ್ಟ್ 1,17,000 crore our last 15 years ದಕ್ಷಿಣ ಕನ್ನಡ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಬಂದಿದ್ದಾರೆ. ನಾವು ಅವರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಜಿ as he said, he wants to accelerate it further, take it to the next level. 9 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ, ಟೂರಿಸಂ ನಲ್ಲಿ, ನೆಕ್ಸ್ಟ್ ಜನರೇಷನ್ ಮ್ಯಾನ್ ಪವರ್ ಪೊಟೆನ್ಷಿಯಲ್ ಯುಟಿಲೈಸ್ ಮಾಡೋದ್ರಲ್ಲಿ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ಮೆಲ್ಲರೂ ಕೂಡ ದೊಡ್ಡ ನಂಬಿಕೆ ಇದೆ. ಟುಮಾರೋ ದ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್, ಆಮೇಲೆ ಸೈಲೆನ್ಸ್ ಪೀರಿಯಡ್, then 26 people will come out and vote. Our only request to people of Dakshin Kannada, BJP has served all of us very well. ನಮ್ಮ MLAs ಇರ್ಬೋದು, ನಮ್ಮ ಪಂಚಾಯತ್ನಲ್ಲಿ ಇರ್ಬೋದು, ನಮ್ಮ ಎಲ್ಲ ಲೆವೆಲ್ ಆಫ್ ಗೌರ್ಮೆಂಟ್ನಲ್ಲಿ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಹತ್ರ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ. ಮತ್ತೊಮ್ಮೆ ತಾವು ಮೋದಿಯವರಿಗೂ ಸಹಕಾರ ಕೊಡಲಿಕ್ಕೆ ದಕ್ಷಿಣ ಕನ್ನಡ ಜನರೆಲ್ಲರೂ ಕೂಡ ರೆಡಿ ಆಗಿದ್ದೀರಾ. 400ಕ್ಕೆ ಮೇಲೆ ಮೋದಿಯವರು ಬರಬೇಕು. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಮಾತಾಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ನೋಡಿಕೊಂಡು ಬಂದಿದ್ದೀವಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೂ ದೊಡ್ಡ ಒಂದು ಬೆಂಬಲದಲ್ಲಿ ವಿತ್ ಲಾಟ್ ಆಫ್ ಸಪೋರ್ಟ್, we are very very confident that people of Dakshin Kannada, voters of Dakshin Kannada will elect Captain Brijesh Chauta ji with a very big margin, very big margin, because it is a continuity of work he is going to do. Patil Saibare ಮಾಡಿದ್ದಾರೆ, continuity of work ಮುಂದೆ ತಗೊಂಡು ಹೋಗ್ತಾರೆ. So we thank all the press people for coming. ನಾನು ಇವತ್ತು ಬೆಳಗ್ಗೆ ಇருந்து ಸ್ವಲ್ಪ ಸುಳ್ಯ ಕಡೆ, ಪುತ್ತೂರು ಕಡೆ, ಫಾರಿನ್ಪೇಟ್ ಕಡೆ ಎಲ್ಲ ಕಡೆ ಹೋಗ್ಲಿಕ್ಕೆ ಒಂದು ಆಪರ್ಚುನಿಟಿ. ಎವ್ರಿವೇರ್ ಹಾಟ್ ಸನ್, ಬಟ್ ಜನ ಎಂಥೂಸಿಯಾಸಮ್ ನಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟಿದ್ರು ಎಲ್ಲ ಕಡೆಯಲ್ಲಿ ಕೂಡ. ಅವ್ರ ಒಳ್ಳೆ ಅಪೀಲ್ ಇಸ್ ಫೇಸ್ ಒನ್ ಎಲೆಕ್ಷನ್ಸ್ ಆನ್ April 19. ಎಲ್ಲ ಕಡೆಯಲ್ಲಿ ಕೂಡ ಹೀಟ್ ವೇವ್ ಸ್ವಲ್ಪ ಕೆಲವು ಸ್ಟೇಟ್ನಲ್ಲಿ ವೋಟಿಂಗ್ ಪರ್ಸೆಂಟೇಜಸ್ ಡ್ರಾಪ್ ಡೌನ್. ತಮಿಳುನಾಡು 3% ಡ್ರಾಪ್ ಆಯಿತು, ರಾಜಸ್ಥಾನ್ ಎಲ್ಲ ಕಡೆಯಲ್ಲಿ ಕೂಡ ಹೀಟ್ ವೇವ್, ವೆರಿ ಹೆವಿ ಹೀಟ್ ವೇವ್ ಫ್ರಮ್ 12 to 4:30. ಬಟ್ ವಿ ಹೋಪ್ ಅಂಡ್ ಪ್ರೇ ಕರ್ನಾಟಕ ಫೇಸ್ 1, ಸ್ಪೆಷಲಿ ದಕ್ಷಿಣ ಕನ್ನಡ ಕೋಸ್ಟಲ್ ರೀಜನ್ನಲ್ಲಿ ಜನ ಇದೆಲ್ಲ ಪ್ಲಾನ್ ಮಾಡಿ ಅರ್ಲಿ ಮಾರ್ನಿಂಗ್ ಯಾರು ಬಂದು ವೋಟ್ ಮಾಡಬೇಕೋ ಬಂದು ವೋಟ್ ಮಾಡ್ತಾರೆ, ಲೇಟ್ ಈವ್ನಿಂಗ್ ಯಾರು ಬಂದು ವೋಟ್ ಮಾಡಬೇಕೋ ವೋಟ್ ಮಾಡ್ತಾರೆ. ಸೊ ವಿ ಬಿಲೀವ್ ಇನ್ ಸಚ್ ಎ ಲಿಟ್ರೇಟ್ ಪ್ಲೇಸ್ ವೇರ್ ದಿ ಲೆವೆಲ್ ಆಫ್ ಎಜುಕೇಶನ್ ಇಸ್ ಸೋ ಹೈ. ಲಾಸ್ಟ್ ಟೈಮ್ 79% ವೋಟಿಂಗ್ ಪರ್ಸೆಂಟೇಜ್ ಇತ್ತು. ಈ ಬಾರಿ ದೇ ವಿಲ್ ಪುಶ್ ಇಟ್ ಟು ಮೋರ್ ದನ್ 85. ದಟ್ ಈಸ್ ಅವರ್ ಹೋಪ್ ಅಂಡ್ ಪ್ರೇಯರ್ ದಟ್ ಪೀಪಲ್ ವಿಲ್ ಕಮ್ ಔಟ್ ಅಂಡ್ ವೋಟ್ ಡಿಸ್ಪೈಟ್ ದ ಹೀಟ್ ವೇವ್ ವಿಚ್ ಯು ಅಂಡ್ ಮಿ ಕಾಂಟ್ ಕಂಟ್ರೋಲ್ ಇಟ್. ಇವತ್ತು ಕೂಡ ತಾವು ನೋಡ್ತಾ ಇದ್ವಿ, ಇಂಡಿಯಾದಲ್ಲಿ ತುಂಬ ಕಡೆ ಹಿಸ್ಟಾರಿಕ್ ಟೆಂಪರೇಚರ್ ಇಸ್ ರೆಕಾರ್ಡೆಡ್. ಬಟ್ ದಕ್ಷಿಣ ಕನ್ನಡದಲ್ಲಿ ಇದೆಲ್ಲ ದಾಟಿ ಜನ ಬರ್ತಾರೆ. ದ ಪಾರ್ಟಿ ಹ್ಯಾಸ್ ಆಲ್ಸೋ ಮೇಡ್ ಅಡಿಕ್ವೇಟ್ ಅರೇಂಜ್ಮೆಂಟ್ಸ್. ಎಲ್ಲ ಕಡೆಯಲ್ಲಿ ಕೂಡ ನೀರು ಇರ್ಬೋದು, ಮಜ್ಜಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಮಾಡಿರ್ತಾರೆ. ಎಲೆಕ್ಷನ್ ಕಮಿಷನ್ ನಾರ್ಮ್ಸ್ ಒಳಗಡೆ ಏನೆಲ್ಲ
ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಬಹುದು, ಎಲ್ಲ ಮಾಡ್ತಾ ಇದ್ದಾರೆ. ಸೊ ಜನ ಬಂದು ದಯವಿಟ್ಟು ಅರ್ಲಿ ಮಾರ್ನಿಂಗ್ ಪ್ಲಾನ್ ಮಾಡಿ 7 o'clock when it starts, 7 to 9:30, 10 o'clock ಎಲ್ಲ ದೊಡ್ಡವರು ಇರ್ತಾರೆ, ಎಲ್ಲರೂ ಕೂಡ ಬಂದು ವೋಟ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಅವರ್ ಅಪೀಲ್ ಥ್ರೂ ಪ್ರೆಸಿಡೆಂಟ್ಸ್. ಇಲ್ಲಿರುವ ಎಲ್ಲ ಪ್ರೆಸಿಡೆಂಟ್ಸ್ ಮೂಲಕ ದಕ್ಷಿಣ ಕನ್ನಡದಲ್ಲಿರುವ ಎಲ್ಲ ಮಿತ್ರರು ಕೂಡ ಅಪೀಲ್ ಮಾಡ್ತಾ ಇದ್ದೀವಿ, ನಾವು ವೋಟ್ ಮಾಡಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯುವರ್ ವೋಟ್ ಮ್ಯಾಟರ್ಸ್ ಟು ನರೇಂದ್ರ ಮೋದಿ ಜಿ, ಟು ಅವರ್ ಕ್ಯಾಂಡಿಡೇಟ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಜಿ. ಐ ಥ್ಯಾಂಕ್ ಆಲ್ ದಿ ಪ್ರೆಸಿಡೆಂಟ್ಸ್ ಫಾರ್ ಟರ್ನಿಂಗ್ ಅಪ್. ಮೈ ಅಪಾಲಜೀಸ್ ಅಗೇನ್. ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್, ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ಶಾಸಕಿಯರು ರಾಜೇಶ್ ನಾಯಕ್, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಸುದ್ದಿಗೋಷ್ಠಿ ಒಳಗಿದ್ದಾರೆ. ವಿಶೇಷವಾದ ಕೆಲಸಗಳು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಅನುಷ್ಠಾನ ಹಂತದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಹೆದ್ದಾರಿಗಳಲ್ಲಿ ಬಿಸಿ ರೋಡ್ ಮತ್ತು ಅಡ್ಡಹೊಳೆಯ ಮಧ್ಯ ಹೆದ್ದಾರಿ ಕಾಮಗಾರಿ ಈಗ ಅನುಷ್ಠಾನದ ಹಂತದಲ್ಲಿದೆ. ಅದನ್ನು ಪೂರ್ತಿಗೊಳಿಸುವಂಥದ್ದು ನಮ್ಮ ಆದ್ಯತೆ ಆಗಿರುತ್ತದೆ. ಅದೇ ರೀತಿ ಬಿಸಿ ರೋಡ್ ಪುಂಜಾಲಕಟ್ಟೆ ಮತ್ತು ಚಾರ್ಮಾಡಿಯ ಮಧ್ಯದ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ. ಕುಲಶೇಖರದಿಂದ ಮುಳುಬಿದ್ರೆ ಹಾಗೆ ಸಾಣೂರುವರೆಗಿನ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ. ಸಂಪಾಜೆಯಿಂದ ಮಾಣಿವರೆಗಿನ ಕಾಮಗಾರಿ ಅನುಷ್ಠಾನದ ಹಂತದಲ್ಲಿ ಇದೆ. ಅದೇ ರೀತಿ ಪೆರಿಯ ಶಾಂತಿಯಿಂದ ಉಜಿರೆವರೆಗಿನ ಹೆದ್ದಾರಿಯ ಕಾಮಗಾರಿಯ ಕೆಲಸಗಳು ಕೂಡ ಈಗಾಗಲೇ ಪ್ರಾರಂಭ ಆಗಲಿಕ್ಕಿದೆ. ಹೀಗಾಗಿ ಎಲ್ಲ ಹೆದ್ದಾರಿಗಳ ಕಾಮಗಾರಿಗಳನ್ನು ಆದ್ಯತೆ ಪೂರ್ವಕವಾಗಿ ಪೂರ್ತಿಗೊಳಿಸುವುದು ಒಂದು ಭಾಗವಾದರೆ, ಸಂಪರ್ಕ ಮತ್ತು ಮೂಲಸೌಕರ್ಯದಲ್ಲಿ ಮೊದಲ ಆದ್ಯತೆ ಬೆಂಗಳೂರು ಮಂಗಳೂರು ಮಧ್ಯೆ ಒಂದು ಆಲ್ ವೆದರ್ ರೋಡ್ ನಿರ್ಮಾಣ ಮಾಡುವಂಥದ್ದು ನಮ್ಮ ಆದ್ಯತೆ. ಅದರಲ್ಲಿರುವಂತಹ ಸವಾಲುಗಳು ನಮಗೆ ಈಗ ಅಡ್ಡಹೊಳೆಯಿಂದ ಮಾರನಹಳ್ಳಿವರೆಗಿನ ಶಿರಾಡಿ ಘಾಟ್ನ ಸಮಸ್ಯೆ. ಅದಕ್ಕೆ ಒಂದು ವೈಜ್ಞಾನಿಕ ಅಧ್ಯಯನವನ್ನ ಮಾಡಿ ಶಿರಾಡಿ ಘಾಟ್ನಲ್ಲಿ ಈ ಸಂಪರ್ಕ ವ್ಯವಸ್ಥೆನ ಹೇಗೆ ಮಾಡುವುದನ್ನುವಂಥದ್ದನ್ನ ಯೋಚನೆ ಮಾಡಿ ಅದರ ಮಾರನಹಳ್ಳಿವರೆಗಿನ ಅಡ್ಡಹೊಳೆಗಿನ ಈ ಸಂಪರ್ಕ ರಸ್ತೆಯನ್ನ ಮಾಡುವಂತ ಬಗ್ಗೆ ನಮ್ಮ ಆದ್ಯತೆ ಇರ್ತದೆ. ಅದೇ ರೀತಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಒಂದು ಹೊಸ ರೈಲ್ವೆ ಲೈನ್ನ ಪರಿಕಲ್ಪನೆಯನ್ನು ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಹೊಸ ರೈಲ್ವೆ ಲೈನ್ ಆದ್ರೆ ಮನುಷ್ಯ ಮತ್ತು ಸರಕನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ನಾವು ಮೂವ್ಮೆಂಟ್ ಮಾಡ್ಲಿಕ್ಕೆ ಆದ್ರೆ ನಮ್ಮ ಮಂಗಳೂರು ಬಂದರಿಗೆ ಒಂದು ದೊಡ್ಡ ರೀತಿಯಲ್ಲಿ ಬೂಸ್ಟ್ ಸಿಗ್ಬಹುದು. ಜೊತೆಗೆ ಮಂಗಳೂರು ಬಂದರಿನ ಅಭಿವೃದ್ಧಿಯ ಮುಖಾಂತರ ಹಾಸನ, ತುಮಕೂರು, ನೆಲಮಂಗಲ ಈ ಭಾಗದ ಅಭಿವೃದ್ಧಿಗೂ ಒಂದು ದೊಡ್ಡ ಪೂರಕವಾದ ಈ ರೈಲ್ವೆ ಲೈನ್ ಮತ್ತು ರಸ್ತೆ ಆಗ್ತದೆ ಅನ್ನುವಂಥದ್ದು ನಮ್ಮ ಯೋಚನೆ ಇರುವಂಥದ್ದು. ನಾನು ಇದರ ಡೀಟೇಲ್ಡ್ ಆಗಿ ಮುಂದಿನ ದಿವಸಗಳಲ್ಲಿ ಸಂವಾದವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಎರಡನೆಯ ಫೋಕಸ್ ಏರಿಯಾ ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆಯ ವಿಷಯದಲ್ಲಿ ಕೆಲಸವನ್ನು ಮಾಡಬೇಕಂತ ಇದೆ. ಮೂರನೇದು ಸ್ಟಾರ್ಟ್ಅಪ್ ಮತ್ತು ಎಂಟರ್ಪ್ರಿನರ್ಶಿಪ್ ಅಲ್ಲಿ ಒಂದು 3 ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಜನರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ವಿಶ್ವದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿರುವವರು ಇದ್ದಾರೆ. ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಮಾಡಬೇಕು, ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡಬೇಕು. ಯಾರ್ಯಾರು ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ, ಯಾರ್ಯಾರು ಉದ್ಯೋಗದಲ್ಲಿ ಇವತ್ತು ಉನ್ನತ ಸ್ಥಾನಮಾನದಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದ್ದಾರೆ, ಅವರನ್ನ ವಾಪಸ್ ನಮ್ಮ ಊರಿಗೆ ಬಂದು ಇಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿಸುವ ದೃಷ್ಟಿಯಲ್ಲಿ ಒಂದು ಪೂರಕವಾದ ಇಕೋಸಿಸ್ಟಮ್ ಅನ್ನು ಡೆವಲಪ್ ಮಾಡೋದು, ಅವರಿಗೆ ಸರ್ಕಾರಿ ವ್ಯವಸ್ಥೆಯಿಂದ ಪ್ರೋತ್ಸಾಹವನ್ನು ನೀಡುವಂಥದ್ದು ಒಂದು ಕೆಲಸವನ್ನು ಮಾಡಬೇಕು. ಮತ್ತು ಅವರೆಲ್ಲರನ್ನ ಜೋಡಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹೇಗೆ ಅವರನ್ನು ತೊಡಗಿಸಿಕೊಳ್ಬಹುದು ಅನ್ನುವಂಥ ದೃಷ್ಟಿಯಿಂದ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ. ಅದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಬಿ ಯೋರ್ ಓನ್ ಬಾಸ್ ಅನ್ನುವಂಥ ಒಂದು ಕಲ್ಪನೆ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳು ಏನಿದೆಯಾ, ಅದು ಟೆಕ್ ಇರ್ಬೋದು, ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅವರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡೋದಿದ್ರೆ ಅವರಿಗೊಂದು ಮೆಂಟರ್ಶಿಪ್ನ ಕಾರ್ಯಕ್ರಮ, ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿರುವವರು, ಉದ್ಯೋಗದಲ್ಲಿ ಉನ್ನತ ಹುದ್ದೆಯಲ್ಲಿರುವವರನ್ನ ಈ ಯುವ ಮನಸ್ಸುಗಳ ಜೊತೆ ಜೋಡಿಸಿಕೊಂಡು ಅವರಿಗೊಂದು ಮೆಂಟರ್ಶಿಪ್ನ ಕಾರ್ಯಕ್ರಮ ಮಾಡಿ ಉದ್ಯಮ ಸ್ಥಾಪನೆಗೆ ಅವರಿಗೆ ಸಹಕಾರ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಂತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಪ್ರಕಾರ ಹಿಮ ಒಂದು ಬಿಟ್ಟರೆ ಬೇರೆ ಎಲ್ಲ ಇರುವಂತ ಒಂದು ಭೂ ಪ್ರದೇಶ. ಇಲ್ಲಿ ಒಂದು ಫಿಲ್ಮ್ ಸಿಟಿಯನ್ನು ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಒಂದು ಪೂರಕವಾದ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಯೋಚನೆ ಇದೆ. ದಕ್ಷಿಣ ಕನ್ನಡದಲ್ಲಿ ಪ್ರವಾಸೋದ್ಯಮ ದೃಷ್ಟಿಯಿಂದ ವಿಶೇಷವಾಗಿ ಸಸಿಹಿತ್ಲು ಬೀಚನ್ನು ಸಾಹಸ ಕ್ರೀಡೆಗಳಿಗೆ ಒಂದು ದೊಡ್ಡ ಕೇಂದ್ರವಾಗಿ ಸಸಿಹಿತ್ಲು ಬೀಚನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಕಲ್ಪನೆ. ಯಾಕಂದ್ರೆ ವಿಶ್ವದ 5-6 ಬೀಚ್ಗಳಲ್ಲಿ ಮಾತ್ರ ಸಾಹಸ ಕ್ರೀಡೆಗಳನ್ನು, ಇಷ್ಟೊಂದು ಸಾಹಸ ಕ್ರೀಡೆಗಳಿಗೆ ಪೂರಕವಾದ ಬೀಚ್ಗಳಲ್ಲಿ ಸಸಿಹಿತ್ಲು ಬೀಚ್ ಒಂದು. ಹಾಗಾಗಿ ಸರ್ಫಿಂಗ್, ಪ್ಯಾಡ್ಲಿಂಗ್ ಈ ದೃಷ್ಟಿಯಿಂದ ಇವತ್ತು ಪ್ರೈವೇಟ್ ಆಗಿ ತುಂಬಾ ಜನರು ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಿ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಪ್ರೈವೇಟ್ ಸೆಟಪ್ ಅನ್ನು ಜೋಡಿಸಿಕೊಂಡು ಹೇಗೆ ಆ ಬೀಚನ್ನು ಅಭಿವೃದ್ಧಿ ಪಡಿಸಬಹುದು ಅನ್ನೋಂಥ ಒಂದು ಯೋಚನೆ ಕೂಡ ಮಾಡಬೇಕಂತ ಇದೆ. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜ್ಯೋಗ ಬರೊಡಿತ್ತಿನ 18,000 ನೊತ್ತ 72 ಕೋಟಿ ರೂಪಾಯಿ ಬರಹ ಪರಿಹಾರ ಮೊತ್ತವನ್ನು ಉಂತಾಯರ ಷಡ್ಯಂತರ ನಲ್ಪಾಯಿನ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಮುಖಭಂಗ ಆತನು ಪಂಡದು
ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ತೆರಿಪಾದರು. ಕರೀನ ವಿಧಾನಸಭಾ ಚುನಾವಣೆಡೆ ಬಿಜೆಪಿನ ಸೋಪಾಯಿನಿಕ್ ಮೋದಿ ಬೊಕ್ಕ ಬಿಜೆಪಿ ದಕ್ಲೆ ರಾಜ್ಯದ ವಿರುದ್ಧ ಸೇಡಿದ ಮನೋಭಾವರ್ದು ಬರ ಪರಿಹಾರದ ಮೊತ್ತ ನುಂತಾಯಿರು. ಒಂದು ರೈತರಿಗೆ ಕನ್ನಡ ನಾಡದ ಆಚರಿಕೋಟಿ ಜನತೆಗೆ ಮೋದಿ ಮಲ್ತಿನ ಮಲ್ಲ ಅನ್ಯಾಯ ಪಂಡಿತ ತೆರಿಪಾಯಿನ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕ ಬೊಕ್ಕ ದೇಶದ ಜನಕ್ಲಿಗೆ ಚೊಂಬು ಬುಡ್ದು ಬೇತದಾಲ ಕೊಡ್ತಿಜಿ. 15ನೇ ಹಣಕಾಸು ಆಯೋಗದಡಿಟ್ 51,000 ಕೋಟಿ ರೂಪಾಯಿ ಕೊಡ್ತಿಜಿ. ರೈತರ್ನ ಆದಾಯ ರಡ್ಡು ಪಟ್ಟ ಆತಿಜಿ. 2 ಕೋಟಿ ಉದ್ಯೋಗ ಸೃಷ್ಟಿ ಆತಿಜಿ ಪಂಡಿತ ತೆರಿಪಾಯಿರು. Karnataka Raita Bandhus and Kannadigas, 6.5 crore Kannadigas, are being discriminated against by a sinister conspiratorial design by the Bharatiya Janata Party and Modi government. Prime Minister Modi and BJP are seeking revenge against Karnataka and 6.5 crore Kannadigas for voting BJP out of power in the last assembly elections. Prime Minister Modi and the Bharatiya Janata Party has unleashed vendetta politics and complete high-handedness against farmers of Karnataka and people of Karnataka by denying them drought relief, which is our legal due under the National Disaster Relief Fund. Home Minister Shri Amit Shah has lied through his teeth to Kannadigas. Finance Minister Shrimati Sitaraman, she has lied through her teeth in denying drought relief to Karnataka. In fact, the level of injustices, despite Karnataka repeatedly saying that we deserve 18,172 crore of drought relief money from NDRF, Prime Minister Modi, Home Minister Amit Shah, as also the Finance Minister of India, who has been elected as a Rajya Sabha member from Karnataka, are seeking revenge against Kannadigas and Karnataka farmers. It is important to list for you a sequence of events in order to expose the lies of the BJP, which I seek to do today in Mangaluru. On 13th of September 2023, Karnataka government, Congress government declared drought last year. On 22nd September 2023, within 9 days, we submitted a memorandum to Government of India seeking assistance under NDRF of 18,172 crore. Based on our memorandum to Government of India as per procedure, between 4th October to 9th October 2023, a team of Government of India visited all the drought affected areas of Karnataka. This team, which is also called IMCT, they submitted its report to Government of India, Home Ministry on 25th October 2023. After that, we sought appointments from Home Minister, Finance Minister, they did not give us, to plead our case, to plead the case of Karnataka's farmers. Finally, on 25th October 2023, 3 ministers of Government of Karnataka, including our Revenue Minister Krishna Bairegowda, they went and met Agriculture Secretary and Home Secretary, pleading that NDRF is our tax money. We have submitted a memorandum. That memorandum has been approved by a central team. So we said, give us relief. Based on our recommendation, based on our plea,
The group of secretaries in Government of India, they met. They looked at our memorandum, they looked at the central team report. On 13th November 2023, this team of Government of India secretaries submitted its report to whom? To a high-level committee headed by Amit Shah, the Home Minister of India, for giving relief to Karnataka farmers. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಡಾಕ್ಟರ್ ಮಂಜುನಾಥ ಭಂಡಾರಿ, ಮಾಜಿ ಕಾರ್ಯಾಧ್ಯಕ್ಷರು ಸಲೀಂ ಅಹಮದ್, ಭಯಚಂದ್ರ ಜೈನ್, ಉಡುಪಿ ಜಿಲ್ಲಾಧ್ಯಕ್ಷರು ಅಶೋಕ್ ಕುಮಾರ್ ಕೊಡವೂರು, ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ, ಇಂಚಿತ್ತಿ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತಿಬ್ಬಾರ ಶ್ರೀ ಕೊಡಮಂತಾಯ ಕ್ಷೇತ್ರಡ್ ಬ್ರಹ್ಮ ಕುಂಭಾಭಿಷೇಕದ ಅಂಗವಾದ ನವಗ್ರಹ ಶಾಂತಿ ಮಂಚ ಶುದ್ಧಿ ಪ್ರಕ್ರಿಯೆ ಅಂಗಾರಕಾಂಡೆ ನಡೆತಂಡು. ಶಿಬರೂರು ಶ್ರೀ ಕೊಡಮನಿತಾಯ ಕ್ಷೇತ್ರಡ್ ಶ್ರೀ ಉಲ್ಲಾಯ ಶ್ರೀ ಕೊಡಮನಿತಾಯ ಬೊಕ್ಕ ಪರಿವಾರ ದೈವಲಿಗೆ ಬ್ರಹ್ಮ ಕುಂಭಾಭಿಷೇಕ ಬೊಕ್ಕ ಅಷ್ಟಪವಿತ್ರ ನಾಗಮಂಡಲ ಸೇವೆ ವಿಶೇಷ ಜಾತ್ರಾ ಮಹೋತ್ಸವದ ಸಂಭ್ರಮಲು 30 ತಾರೀಕು ಮುಟ ನಡಪೆರುಂಡು. 23 ತಾರೀಕು ಅಂಗಾರಕಾಂಡೆ ಪುಣ್ಯಾಹ ನವಗ್ರಹ ಶಾಂತಿಯಾದ ಪ್ರಾಯಶ್ಚಿತ ಹೋಮ ನಡೆತಂಡು. ಅವೇದು ಬೊಕ್ಕ ಮಂಚ ಶುದ್ಧಿ ಪ್ರಕ್ರಿಯೆ ಆದ ವಾಸ್ತು ಪ್ರಕ್ರಿಯೆ ನಾಗದೇವರನ ಸನ್ನಿಧಿಡೆ ನಡೆತಂಡು. ಈ ಪೊರ್ತುಡು ಬೇತೆ ಬೇತೆ ಸಂಘ ಸಂಸ್ಥೆದಕ್ಲು ಪುದೆ ಕಾಣಿಕೆನೆ ಕ್ಷೇತ್ರ ಗೋಪ್ಯಾಯರು. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವ ಅಧ್ಯಕ್ಷರು ಶಿಬರೂರು ಗುತ್ತು ಉಮೇಶ್ ಎನ್ ಶೆಟ್ಟಿ ತಿಬಾರ ಗುತ್ತಿನಾರ್, ಬ್ರಹ್ಮಕಲಶೋತ್ಸವ ಸಮಿತಿ ಗೌರವ ಅಧ್ಯಕ್ಷರು ಎಸ್ ವಾಸುದೇವ ಶಿವರಾಯರ್,
ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಕೊಂಜಾಲಗುತ್ತು ಪ್ರಭಾಕರ ಎಸ್ ಶೆಟ್ಟಿ, ಶ್ರೀ ಕ್ಷೇತ್ರ ಶಿವರೂರದ ಆಡಳಿತ ಮುಕ್ತಸರರು ಪುರಂದರ ಎಂ ಶೆಟ್ಟಿ, ಮುಕ್ತಸರರು ಕಾಂತಪ್ಪ ಮಡಿವಾಲ ಬೊಕ್ಕ ಸರ್ವ ಸದಸ್ಯರು ಗ್ರಾಮದ 10 ಸಂಸ್ಥೆರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಇಂದು ಚುನಾವಣೆ ಬದುಕು ಬಕ್ಕ ಭಾವನದ ನಡುಟು ಬಿಜೆಪಿ ದಕ್ಕಲು ಪಂಡಿಲಕ ರಾಷ್ಟ್ರಪ್ರೇಮ ಬಕ್ಕ ರಾಷ್ಟ್ರದೋಹಿಲನ ನಡುತ್ತ ಚುನಾವಣೆ ಎತ್ತು ಪಂಡದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಡು ಸುದ್ದಿಗೋಷ್ಠಿ ಪಾತೇರ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಕೇಂದ್ರದ ಆಡಳಿತ ರೂಪುನ ಬಿಜೆಪಿ ಪಕ್ಷ ವಿರೋಧ ಪಕ್ಷಲೆನ್ ಕಟ್ಟುಪಾಡರದು ಒಂದುಂಡು ಸರ್ವಾಧಿಕಾರಿ ಧೋರಣೆಡು ಉಂಡು. ಈ ಚುನಾವಣೆ ಜನಕ್ಲಿನ ಬದುಕು ಬೊಕ್ಕ ಭಾವನೆಲದ ನಡುತ ಚುನಾವಣೆ. ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ್ನ ಬದುಕು ಎಡ್ಡೆ ಆವಡು ಮಾತೆರ್ಲ ಪರಸ್ಪರ ಪ್ರೀತಿ ವಿಶ್ವಾಸಡು ಬದುಕೊಡು ಪಂಡದು ತೂಂಡ ಅವ್ವೆ ಬಿಜೆಪಿ ಜನಕ್ಲಿನ ಭಾವನೆಡು ಗೊಬ್ಬೊಂದು ಜನಕ್ಲಿನ ಮನಸ್ಸುಡು ಬೊಡ್ಚಾಂದಿನ ದಿಂಜಾವೊಂದು ಗೊಬ್ಬೆರೆದು ಒಂದುಂಡು. ಪ್ರಧಾನಿ ಮೋದಿ ಏತ್ ಹತಾಶರಾತಿರ್ ಪಂಡ ಕೋಮು ಭಾವನೆಯನ್ನು ಕೆರಳಿಸಾವನ ಹೇಳಿಕೆಲ್ನ ಭಾವನಾತ್ಮಕವಾದ ಪನೊಂದುಲ್ಲೇರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಪನ್ಪಿನ ಪಾತೆರನು ಪ್ರಧಾನಿಯರು ಮರೆತಿಲಕ ತೋಜುಂಡು. ಎಂಕ್ಲು ಕಾಂಗ್ರೆಸ್ದ ಅಭಿವೃದ್ಧಿನ್ ತೋಚಾದು ಸಕಾರಾತ್ಮಕವಾದ ಮತಕೇನೊಂದುಲ್ಲ ಆಂಡ ಬಿಜೆಪಿ ಅಭಿವೃದ್ಧಿದ ಬಗೆಡು ಪಾತೆರಂದೆ ರಾಮ ಮಂದಿರದಂಚಿನ ವಿಷಯನ್ ತೋಚಾದು ಓಟುಕೇನೊಂದುಲ್ಲೇರ್ ಪಂಡದು ಮಂಜುನಾಥ್ ಭಂಡಾರಿ ತೆರಿಪಾಯರು. ಈ ಚುನಾವಣೆ ಬಹಳ ಮಹತ್ವದ ವಿಷಯ. ಅದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಬದುಕು ಮತ್ತೊಂದು ಭಾವನೆಗಳ ನಡುವೆ ನಡೆಯುವಂತ ಚುನಾವಣೆ. ಈಗ ಅವ್ರು ಹೇಳ್ತಾ ಇದ್ದಂಗೆ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರದ್ರೋಹಿಗಳ ಚುನಾವಣೆ ಇದಲ್ಲ. ಈ ಚುನಾವಣೆ ಬದುಕು ಮತ್ತು ಭಾವನೆಗಳ ನಡುವೆ ನಡೆಯುತ್ತಿರುವಂತ ಚುನಾವಣೆ. ಕಾಂಗ್ರೆಸ್ ಪಕ್ಷ ತನ್ನ ಪ್ರಥಮ ದಿನದಿಂದಲೂ ಈ ದೇಶದಲ್ಲಿ ಪ್ರಜೆಗಳು ಯಾವ ರೀತಿ ಬದುಕಬೇಕು, ಪ್ರಜಾಪ್ರಭುತ್ವ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ಕೊಂಡು ಬಂದಿರುವಂಥದ್ದು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆಗ ಖಾಲಿ 33 ಕೋಟಿ ಜನಸಂಖ್ಯೆಯಲ್ಲಿ ನಾವು ಇರ್ತೀವಿ. ಜನರ ಜೀವನ ಸಂಕಷ್ಟದಲ್ಲಿರುತ್ತೆ. ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಜನರನ್ನ ಬದುಕನ್ನು ಕಟ್ಟಬೇಕು ಅನ್ನೋದ್ರಲ್ಲಿ ಚಿಂತನೆಯನ್ನ ಮಾಡಿ ಬದುಕನ್ನು ಕಟ್ಟಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೆ. ಉಳುವವನಿಗೆ ಭೂಮಿಯನ್ನು ಕೊಡೋದಾಗ್ಲಿ, ಅಥವಾ ಇರ್ಲಿಕ್ಕೆ ಮನೆಯನ್ನು ಕೊಡೋದಾಗ್ಲಿ, ಇತ್ತೀಚೆಗೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡೋದಾಗ್ಲಿ, ಇದೆಲ್ಲ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕ್ರಮಗಳು, ಬದುಕನ್ನು ಕಟ್ಟುವಂತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ. ಆದ್ರೆ ಇನ್ನೊಂದು ಕಡೆ ಭಾವನಾತ್ಮಕ ವಿಷಯಗಳನ್ನ ಎತ್ತಿ ಕಟ್ಟಿ ಈ ದೇಶದಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ, ಬಣ್ಣವನ್ನ ಬಡಿಸ್ಲಿಕ್ಕೆ ಇರುವಂತ ಇನ್ನೊಂದು ಪಕ್ಷವನ್ನ ನಾವು ನೋಡ್ತಾ ಇದ್ದೀವಿ. ನಾವು ಮತವನ್ನ ಕೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಜನರಿಗೆ ಒಳ್ಳೇದಾಗಬೇಕು, ಜನರಿಗೆ ಬದುಕಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು, ಈ ಭಾರತ ದೇಶವನ್ನು ಸದೃಢವಾಗಿ ಮಾಡಬೇಕು ಅಂತ ಹೇಳ್ತಾ ಇರೋ ಒಂದು ಪಕ್ಷ. ಇನ್ನೊಂದು ಕಡೆ ತಾವು ಇವತ್ತು ನೋಡಿರ್ಬೋದು, ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಒಂದು ಕಡೆ ಹೇಳ್ತಾರೆ, ನನ್ನನ್ನ ಇಳಿಸಲು ವಿದೇಶದೊಂದಿಗೆ ಕೈಯನ್ನು ಜೋಡಿಸ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಪತ್ರಿಕೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರು. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಯಾವ ಪ್ರಧಾನಿಗಳು ಇವತ್ತು ಹೇಳದಂತ ಮಾತುಗಳನ್ನ, ಭಾವನಾತ್ಮಕವಾಗಿ ಕೆರಳಿಸುವಂತ ಮಾತುಗಳನ್ನ ಇಲ್ಲಿಯವರೆಗೆ ಅವರ ಪಕ್ಷಗಳು ಮಾಡ್ತಾ ಇತ್ತು. ಆದ್ರೆ ಇವತ್ತು ಅವರ ಪ್ರಧಾನಮಂತ್ರಿಗಳೇ ಹೇಳುವ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾವ ಹತಾಶ ಮನೋಭಾವದಲ್ಲಿ ಅವರನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಒಬ್ಬ ಶಾಸಕರು ಹೇಳ್ತಾರೆ, ಈ ಚುನಾವಣೆ ರಾಷ್ಟ್ರ ಪ್ರೇಮಿಗಳ ಮತ್ತು ರಾಷ್ಟ್ರದ್ರೋಹಿಗಳ ಚುನಾವಣೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವ್ರಿಗೆ ಯಾರು ಆ ಸರ್ಟಿಫಿಕೇಟ್ ಅನ್ನ ರಾಷ್ಟ್ರ ಪ್ರೇಮಿಗಳು ಅಂತ ಕೊಡ್ಲಿಕ್ಕೆ ಹೇಳಿರೋದು ಅಥವಾ ರಾಷ್ಟ್ರದ್ರೋಹಿಗಳಂತ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಈ ದೇಶದಲ್ಲಿ? ಚುನಾವಣೆ ಗೆಲ್ಲಬೇಕಾದಕ್ಕೆ ಜನರ ಹತ್ರ ಹೋಗೋಣ, ಜನರಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳೋದು ಬಿಟ್ಟು ನಾವು ರಾಷ್ಟ್ರ ಪ್ರೇಮಿಗಳು ರಾಷ್ಟ್ರದ್ರೋಹಿಗಳು ಅಂತ ಹೇಳೋದ. ಇನ್ನೂ ಒಂದು ಮುತ್ತಕ್ಕೆ ಹೋಗಿ ಅಭಿವೃದ್ಧಿಗೆ ಮತವನ್ನ ಕೊಡಿ ಅಂತ ಕೇಳ್ತಾ ಇಲ್ಲ,
ರಾಮನಿಗೆ ಮತವನ್ನು ಕೊಟ್ಟಾಗ ಆಗ್ತದೆ, ತಮ್ಮ ಪ್ರತಿಯೊಂದು ಮತಗಳು ರಾಮನಿಗೆ ಕೊಟ್ಟಾಗ ಆಗ್ತದೆ ಅಂತ ಹೇಳಿ ಮತ್ತೊಂದು ಭಾವನಾತ್ಮಕ ಹೇಳಿಕೆಗಳನ್ನು ಅವರು ನೀಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕು, ಯುವಕರಿಗೆ ಏನನ್ನು ಕೊಡಬೇಕು, ಈ ಮಹಿಳೆಯರಿಗೆ ಏನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಪ್ರಣಾಳಿಕೆಗಳಲ್ಲಿ ಅವರ ವಿಷಯಗಳಲ್ಲಿ ಬರುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರದ್ರೋಹಿಗಳು, ಅವರಿಗೆ ಮೇನ್ ಅಜೆಂಡಾ ಹಿಜಾಬ್, ಹಲಾಲ್, ಆಮೇಲೆ ಮಸೀದಿ, ಮಂದಿರ, ಇವುಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ಇವತ್ತು ತಗೊಳ್ಕೊಳ್ಬೇಕಾಗಿದೆ. ಈ ದೇಶದ ಪ್ರಧಾನಮಂತ್ರಿಗಳು ಅವರ ಒಂದು ವಾಕ್ಯ ಇತ್ತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಪ್ರಧಾನಮಂತ್ರಿಗೆ ನಿನ್ನೆ ಆ ಮಾತನ್ನು ಹೇಳಬೇಕಾದ್ರೆ ನೆನಪರ್ಲಿಲ್ವಾ? ಕಾಂಗ್ರೆಸ್ ಪಕ್ಷ ಏನನ್ನು ಹೇಳಿರುವಂಥದ್ದು? ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರುವಂಥದ್ದು, ನಾವು ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ, ನಾವು ಅಧಿಕಾರಕ್ಕೆ ಬಂದರೆ ಬಡವರಿಗೆ 25 ಲಕ್ಷ ರೂಪಾಯಿಯಷ್ಟಿಗೆ ಆರೋಗ್ಯ ವಿಮೆಯನ್ನು ನಾವು ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಯುವಕರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಸ್ಟೈಫಂಡ್ ಅನ್ನು ನಾವು ಕೊಡ್ತೇವೆ. ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಅವರ ತಲೆ ಎತ್ತಿ ನಡಿಬೇಕು, ಬದುಕಬೇಕು ಅಂತ ಹೇಳಿ ಪ್ರತಿ ವರ್ಷ ನಾವು ಅವರಿಗೆ ಪ್ರತಿ ವರ್ಷಕ್ಕೆ ನಾವು 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿದ್ದಂಥ ಎಲ್ಲ ಇವತ್ತು ತಾವುಗಳು ನೋಡ್ತಾ ಇರ್ಬೋದು, ನಮ್ಮ ಇಡೀ ದೇಶದ ಬಂಡವಾಳ ಕೇವಲ 60 ಜನರ ಹತ್ರ ಇದೆ. ನಮ್ಮಲ್ಲಿರುವಂಥ ಬಂಡವಾಳ, ಅದಕ್ಕೆ ಜನರನ್ನ ಸದೃಷ್ಟ ಮಾಡಬೇಕು ಅನ್ನೋ ವಿಷಯದಲ್ಲಿ ಈ ಒಂದು ನಮ್ಮ ಪ್ರಣಾಳಿಕೆಗಳನ್ನು ನಾವು ಅವ್ರಿಗೆ ಹೇಳ್ತಾ ಇರೋದು. ಇವತ್ತು ಅವ್ರಿಗೆ ಗೊತ್ತಾಗಿದೆ, BJP ಅವ್ರಿಗೆ, ತಾವು ಯಾವ ಸ್ಥಾನದಲ್ಲಿ ಎಷ್ಟು ಸ್ಥಾನವನ್ನು ಈ ಕರ್ನಾಟಕದಲ್ಲಿ ಗೆಲ್ತೇವೆ ಮತ್ತು ಈ ರಾಜ್ಯದಲ್ಲಿ ಗೆಲ್ತೇವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದನ್ನು ಅವರು ಶುರು ಮಾಡಿದ್ದಾರೆ. ಅವರು ಎಲ್ಲೇ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ, ಉದ್ಯೋಗದ ಬಗ್ಗೆ ಆಗಲಿ, ಯುವಕರ ಬಗ್ಗೆ ಆಗಲಿ, ಯಾಕೆಂತ ಹೇಳಿದ್ರೆ ಅವರು ಸಂಪೂರ್ಣ ಮಾತಾಡುವಂಥ ನೈತಿಕ ಹಕ್ಕನ್ನು ಇವತ್ತು ಕಳ್ಕೊಂಡಿದ್ದಾರೆ. ಅವರು ಮತ್ತೊಮ್ಮೆ ನಾನು ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನ ಬರ್ತೇನೆ. 2004ರಲ್ಲಿ ನಾವು ಚುನಾವಣೆಯ ಸಮಯದಲ್ಲಿ ಅವ್ರು ಹೇಳಿದ್ರು, 2014ರ ಚುನಾವಣೆಯ ಸಮಯದಲ್ಲಿ ಒಂದೊಂದು ಮಾತನ್ನು ಹೇಳ್ತಾ ಇದ್ರು, ನಮಗೆ 60 ತಿಂಗಳ ಅವಧಿಯನ್ನು ಕೊಡಿ, ನಮಗೆ 60 ತಿಂಗಳ ಅಧಿಕಾರವನ್ನು ಕೊಡಿ. ನಮಗೆ ಈ 60 ತಿಂಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು 2G, ಕಲ್ಲಿದ್ದಲು ಇಂಥ ಹಲವಾರು ಸ್ಕ್ಯಾಮ್ಗಳಲ್ಲಿ ಕೋಟ್ಯಾಂತರ ಹಣ, ಲಕ್ಷಾಂತರ ಕೋಟಿಗಳನ್ನು ಮಾಡಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಹಣವನ್ನು ಇಟ್ಟಿದ್ದಾರೆ. ಅದನ್ನೆಲ್ಲ ತಂದು ನಿಮ್ಮ ಖಾತೆಗೆ ಹಾಕ್ತೇವೆ, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತೇವೆ ಅಂತ ಹೇಳಿದ್ರು. 60 ತಿಂಗಳು ಹೋಗಿ ಇವತ್ತು 10 ವರ್ಷ ಆದರೂ ಒಂದೇ ಒಂದು ಸ್ಕ್ಯಾಮನ್ನು ಅವ್ರಿಗೆ ಪ್ರೂವ್ ಮಾಡ್ಲಿಕ್ಕಾಗಲಿಲ್ಲ. CAG ಅವರು ಕೊಟ್ಟ ರಿಪೋರ್ಟ್ ಪ್ರಕಾರನೇ ಇವತ್ತೇನೋ 2 ಲಕ್ಷ, 2.5 ಲಕ್ಷ, 3 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಮಾಡಬೇಕಂತ ಹೇಳಿದ್ರೆ 10,000 ಕೋಟಿ ರೂಪಾಯಿ ಸಹ ಇವತ್ತು ಯಾವುದೇ ಸ್ಕ್ಯಾಮ್ ಅಲ್ಲಿ ದಾಟ್ಲಿಲ್ಲ. ಮತ್ತೊಂದು ಮಾತನ್ನು ಹೇಳಿದ್ರು, ನಾವು ಜೈಲಿಗೆ ಕಳಿಸ್ತೇವೆ. ಅದೆಲ್ಲ ಮಾಡಿ 2014ರಲ್ಲಿ ಅಧಿಕಾರಕ್ಕೆ ಬಂದರು. ಆಗ ನಾನು ಚುನಾವಣೆಗೆ ನಿಂತಿದ್ದೆ. ಅವರ ಹೇಳಿಕೆಗಳು ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಒಂದ್ಸಲ ನಾವು ಹೌದಾ ಇದನ್ನೆಲ್ಲ ಅವ್ರು ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ನಮಗೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು. ಮತ್ತೆ 2019ರಲ್ಲಿ ಪುಲ್ವಾಮಾ ದಾಳಿ ಆಯಿತು. ದೇಶಕ್ಕೆ ಆಪತ್ತು ಬಂದಿದೆ ಅನ್ನೋದನ್ನ ಬಿಂಬಿಸಿದ್ರು. ರಾಮ ಮಂದಿರವನ್ನು ಕಟ್ತೇನೆ ಅಂತ ಹೇಳಿದ್ರು. ಜನ ಅದನ್ನೂ ನಂಬಿದ್ರು. ಇವತ್ತು 2024ಕ್ಕೆ ಮತ್ತೆ ಒಂದು ಹೊಸ ನಾಟಕನ ಹಾಡಿದ್ದಾರೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ವಿದೇಶಿ ಕೈವಾಡಗಳಿಂದ ನನಗೆ ಕುತ್ತು ಬಂದಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಿನ್ನೆಯ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಯಾವುದೋ ಒಂದು ಅಲ್ಪ ಮುಸಲ್ಮಾನರಿಗೆ ಈ ದೇಶದ ಹದ್ದನ್ನು ಹಂಚುತ್ತಾ ಇದ್ದೀವಿ, ಆಮೇಲೆ ಹೆಣ್ಣುಗಳ ನಮ್ಮ ಕರಿಮಣಿ ಸರಕ್ಕೆ ಇವತ್ತು ಕುತ್ತು ಬಂದಿದೆ ಅನ್ನೋ ಮಾತನ್ನ, ಈ ಭಾವನಾತ್ಮಕ ಹೇಳಿಕೆಗಳನ್ನು ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಈ ಹತಾಶ ಭಾವನೆಗಳು ಬಂದಿದೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿದಾಗ, ಕಳೆದ ಸಲ ನಮ್ಮ ಈ ಚುನಾವಣೆಯ ಸಮಯದಲ್ಲಿ, ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಪ್ರಧಾನಮಂತ್ರಿಯವರೇ ಸುಮಾರು 28 ಸಲ ಈ ರಾಜ್ಯಕ್ಕೆ ಭೇಟಿ ನೀಡಿದರು. ಅದರಲ್ಲಿ 16 ಸಲ ಅವರು ರ್ಯಾಲಿಗಳನ್ನು ಮಾಡಿದ್ರು, ರೋಡ್ ಶೋ. ಸುಮಾರು 12 ಸಲ
ಅವರು ದೊಡ್ಡ ಬಹಿರಂಗ ಸಭೆಗಳನ್ನು ಮಾಡಿದ್ರು. 6 ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆಲ್ತು. ಅವತ್ತು ಅವರು ಚುನಾವಣೆಯಲ್ಲಿ ಇದನ್ನೇ ಹೇಳಿದ್ದು, ಮೋದಿಗೆ ಮತವನ್ನು ಕೊಡಿ ಅಂತೇಳಿ. ಆದರೆ ಕರ್ನಾಟಕದ ಜನ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು. ಅವರು ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ. ಇನ್ನು ಅವ್ರಿಗೆ ಇನ್ನೊಂದೇನಿತ್ತು ಅಂತ ಹೇಳಿದ್ರೆ, ಈ ಚುನಾವಣೆ ಸಮಯದಲ್ಲಿ ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು, ಅವರು ಬಿಜೆಪಿಗೆ ಮತವನ್ನು ಕೇಳ್ತಾ ಇಲ್ಲ, ಮೋದಿಗೆ ಮತವನ್ನು ಕೊಡಿ ಅಂತ ಹೇಳಿ. ಈ ಚುನಾವಣೆ ಸಮಯನ ತಾವು ನೋಡಿದಾಗ ಪ್ರಪ್ರಥಮ ಬಾರಿಗೆ 1947 ನಂತರ ಸುಮಾರು 3 ತಿಂಗಳ ಕಾಲ ಚುನಾವಣೆ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಕೇವಲ 35 ದಿವಸದಲ್ಲಿ ಎಂಟೈರ್ ನಮ್ಮ ದೇಶದ ಚುನಾವಣೆ ನಡೆದಿತ್ತು. ಈ 3 ತಿಂಗಳ ಚುನಾವಣೆ ಮುಖ್ಯ ಉದ್ದೇಶ ಏನಂತಂದ್ರೆ, ಮೋದಿ ಅವರಿಗೆ ಈ ದೇಶದ ಉದ್ದಗಲಕ್ಕೆ ಓಡಾಡಲಿಕ್ಕೆ ಸಮಯ ಸಿಗ್ಲಿಕ್ಕೋಸ್ಕರ ಈ ಚುನಾವಣೆಯನ್ನ ತನಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಮಾಡಿದ್ದಾರೆ. ಕೆಪಿಸಿಸಿ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ರೈ, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಸಾಹುಲ್ ಹಮೀದ್, ಮಾಜಿ ಮೇಯರ್ ಮಹಾಬಲ್ ಮಾರ್ಲಾ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಸುಬೋಧ್ ಆಳ್ವಾ, ನೀರಜ್ ಪಾಲ್, ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷರು ಸುಹಾನ್ ಆಳ್ವಾ, ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಗಿರೀಶ್ ಆಳ್ವಾ, ಕೆಪಿಸಿಸಿ ಸಂಯೋಜಕರು ಲಾರೆನ್ಸ್ ಡಿಸೋಜಾ, ಮಂಗಳೂರು ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವಾ ಸುದ್ದಿಗೋಷ್ಠಿ ಒಟ್ಟಿಗೆ ಎತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಆಶ್ರಯ ಕಾಲೋನಿ ಓಂ ಫ್ರೆಂಡ್ಸ್ ಬಕ್ಕ ಓಂ ಫ್ರೆಂಡ್ಸ್ ಮಹಿಳಾ ಸಂಘದ ದಶಮ ಸಂಭ್ರಮದ ಲೇಸು ಕುಂಪಲ ನವೋದಯ ಕ್ರೀಡಾಂಗಣಡು ಓಂ ಫ್ರೆಂಡ್ಸ್ ಸಾಂಸ್ಕೃತಿಕ ವೇದಿಕೆಡು ಐತಾರ ನಡೆತಂಡು. ಕುಂಪಲ ಆಶ್ರಯ ಕಾಲೋನಿ ಓಂ ಫ್ರೆಂಡ್ಸ್ ಬೊಕ್ಕ ಓಂ ಫ್ರೆಂಡ್ಸ್ ಮಹಿಳಾ ಸಂಘದ ದಶಮ ಸಂಭ್ರಮ ಲೇಸನು ಕುಂಪಲ ನವೋದಯ ಕ್ರೀಡಾಂಗಣದ ಓಂ ಫ್ರೆಂಡ್ಸ್ ಸಾಂಸ್ಕೃತಿಕ ವೇದಿಕೆಡು ಐತಾರ ನಡಪಾಯರು. ಲೇಸನು ತುಡರ್ ಬೆಳಗಾದ ಉದಿಪನ ಮಲ್ತಿನ ಕರ್ನಾಟಕ ಸೇವಾ ಸಂಸ್ಥೆದ ನಟರಾಜ್ ಪಚ್ಚನಾಡಿ, ಮಾತಾ ಪೊಂಜೋಲು ಹಿರಿಯರು ಜೋಕ್ಲು ಮುಲ್ಪದ ಜವನರಿಗೂ ಬೆರಿ ಸಗಾಯ ಕೊರಡು, ಆರ್ಥಿಕವಾದ ಮಾನಸಿಕವಾದ ಧೈರ್ಯ ಕೊರಡು ಅಕ್ಲು ನನಲಾತ ಸಮಾಜದ ಬೇಲೆ ಮಲ್ಪೋಡು. ಕುಂಪಲ ಮಾತಾ ಕ್ಷೇತ್ರಡ್ಲ ಸದೃಢ ಆತನ ಪಂಡ ಐಕ್ ಈ ಜವನರ್ನ ಒಟ್ಟಿಗೆ ನಿಕ್ಲು ಮಾತಾ ಇತ್ತಿನವೇ ಸಾಕ್ಷಿ ಪಂಡದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರು. ಸಡಗರ ಅನುಭವ ದಯಮಾಡಲ್ಪಡ್ದು ಬನ್ನಗನೆ ಮಹಿಳೆಯರವಡು ನಮ್ಮ ಜವನೇರವಡು ಜೋಕುಲವಡು ಆಕೆ ತೂನಗನೆ ಒಂಜಿ 10ನೇ ವರ್ಷದ ಸಂಭ್ರಮ ತೋಜೊಂದಿತ್ತದೆ. ಒಂದು 10ನೇ ವರ್ಷ ಪೊಕ್ಕಡೆ ಆತಜಿ 10 ವರ್ಷಲ ಒಂಜಿ ಕಲ್ಲು ಮುಳ್ಳುದ ಹಾದಿಯಿಂದ ಬಂದ್ಬೇರೆ ಅಂಚಿನ ಹಾದಿಡು ಪೂರ ನಮ್ಮ ಜವನರು ಮಹಿಳೆಯರು ಹಿರಿಯರು ಹಳೆ ಬೇರು ಹೊಸ ಚಿಗುರು ಪನ್ಲಕ್ಕ ಪೂರ ಸೇರೊಂದು 10 ವರ್ಷ ದಾಟದ ಸಮಾಜಕ್ಕೆ ದಾದನ ಒಂಜಿ ಕೊಡುಗೆ ಕೊಡ್ತಾರೆ. ಇತ್ತೆ ಭಾಷಣ ಮನ್ಪುನಾಗ ಸ್ವಾಗತ ಭಾಷಣ ಮನ್ಪುನಾಗ ಚೇತನ್ ಬಂಡಿರು ಎಂಗುಲು ಪೂರ ಪಾಪದ ಜವನೇರು 2 ದಿನ ಬೇಲೆಗೆ ಪೋಂಡ ಎಂಗ್ಲೆಗೆ ಎಲ್ಲ ಒನಸ್ ಮನ್ಪುಲೆ ಹೆಜ್ಜೆ ಅಂದ್ ಗೊತ್ತು ಜೀಂದ ಬಂಡಿರು ಬಾರಿ ಚೌಕದೊಂಜಿ ಪಾದರ ಅವ್ರು ನೇರವಾದ ಹೃದಯಗೆ ಮುಟ್ಟುಂಡು ಹೃದಯಗೆ ಆಂಡ 2 ದಿನ ಬೇಲೆ ಪೂಜಿಂಡ ಅಕ್ಲಿಗೆಲ್ಲ ಒನಸು ಉಂಡಜ್ಜ ಅಂದ್ ಗೊತ್ತು ಜಿ ಅಕುಲು 2 ದಿನ ಬೇಲೆ ಮಂತಿರಂಡ ಒಂಜಿ ಗ್ರಾಮದ ಕಷ್ಟ ಪೂರ ಸಮಾಜದ ಸಂಕಷ್ಟ ಪೂರ ದೂರ ಆಪುನೊಂದು ಖಂಡಿತವಾದ ಬಂದ ಜೋರಾಯಿನ ಕೈ ಚಪ್ಪಾಳೆ ನಮ್ಮ ಕುಂಪಲದ ಜವನೇರೆಕರು ಜೋರಾಯಿನ ಕೈ ಚಪ್ಪಾಳೆ ಮಕ್ಕಳನ್ನ ಒಟ್ಟಿಗೆ ಕುಲೆ ಮಹಿಳೆಯರಡೆ ಅನ್ನೊಂದು ರಿಕ್ವೆಸ್ಟ್ ನಿಕುಲು ಏತು ಸಮಾಜದ ಬಗ್ಗೆ ಚಿಂತನೆ ಮನ್ಪುರ ಏತು ಯೋಚನೆ ಮನ್ಪುರ ಏತು ಬೇಲೆ ಮನ್ಪುರ ಅನ್ ಗೊತ್ತು ದಯಮಾಡ ನಮ್ಮ ತಾಪತ್ರೆ ಮಸ್ತು ಉಪ್ಪು ನಮಗೆ ಇಲ್ಲಡು ಮಸ್ತ್ ತಾಪತ್ರೆ ಉಪ್ಪುಂಡು ಅಕುಲು ಮಂತೊಂದುಲ್ಲೇರೆ ನಮ್ಮ ಮಹಿಳೆಯರು ಹಿರಿಯರು ಜೋಕುಲು ದಾದ ಮನ್ಪುಡು ಅಕ್ಲೆ ಬೆರಿಸಾಯ ಕೊರಡು ಆರ್ಥಿಕವಾದ ಉಪ್ಪು ಒಂಜಿ ಮಾನಸಿಕವಾದ ಉಪ್ಪು ಧೈರ್ಯ ಕೊರಡು ಅಕುಲ್ನ ನಾತು ಸಮಾಜದ ಬೆಲೆ ಬಂದ್ಬಿಡು ಖಂಡಿತವಾದ್ಲು ಒಂಜಿ ಕುಂಪಲ ಪ್ರದೇಶಡ್ ಒಂಜಿ ಧಾರ್ಮಿಕವಾದ ಸಾಮಾಜಿಕವಾದ ಶೈಕ್ಷಣಿಕವಾದ ಕ್ರೀಡಾ ಕ್ಷೇತ್ರದ ಒಂಜಿ ಕುಂಪಲ ಸುದೃಢ ಆತನನ್ನು ಬಂಡ ಈ ಜವನೇರನೊಟ್ಟಿಗೆ ನಿಗಲು ಪೂರ ಎತ್ತಿನನೇ ಸಾಕ್ಷಿ ಅವರ ಜೋರಾಯಿನ ಕೈಶಪ್ಪಾಳೆ ಕುಂಪಲದ ಜವನೇರಿ ಕೊರಡು. ಬೆಂಗಳೂರು ಉದ್ಯಮಿ ಪ್ರಕಾಶ್ ಕುಂಪಲ ವಾರ್ಷಿಕೋತ್ಸವ ಲೇಸಗು ಶುಭ ಹಾರೈಸಿರು. ಘಟನೆಗೆ ಪಕ್ಷ ಓಳೊಪ್ಪಾಡೆ ಪಕ್ಷ ಲೆಕ್ಕಾಗಿಜ್ಜಿ ಆಂಡ ಒಂಜಿ ಹಿಂದುತ್ವ ಪಂದು ಇತ್ತಾದಕ ಆಯ್ಕೆ ಆ ಹಿಂದುತ್ವಕ್ಕೆ ಬೆಲೆ ಕೊಡ್ದು ಯಾನ್ ಈ ಸ್ಟೇಜಿಗೆ ಬೈದ ಪಂಡ ಯಾನ್ ಹಿಂದೂ ಏಕ್ ಐಟ್ ಪಕ್ಷ ಓಲಪ್ಪಾಡು ಅದೊಂದು ಹಿಂದುತ್ವದೊಂಜಿ ಆ ಶಕ್ತಿಯೇ ಐಕ್ ಪನ್ಪುನು ಓಂ ಫ್ರೆಂಡ್ಸ್. ಈ ಓಂ ಫ್ರೆಂಡ್ಸ್ ಈ ಯಾನ್ ತೂಯಿನ ಪ್ರಕಾರ 10 ವರ್ಷದಿಂಚಿ ಕ್ಲಬ್ ಉಪ್ಪೋಡು 10 ವರ್ಷದಿಂಚಿ ಐಟ್ ಮಸ್ತ್ ಪ್ರೋಗ್ರಾಮ್ ಅಂತ ಬೈದೇರು ಪಾಪದಾಗ್ಲಿಗೆ ಕೋವಿಡ್ ಟೈಮೆಲ್ಲ ಮಸ್ತ್ ಹೆಲ್ಪ್ ಮಾಡ್ತಾರೆ ಕೋವಿಡ್ ಟೈಮೆಲ್ಲ ಮಸ್ತ್ ಹೆಲ್ಪ್ ಮಾಡ್ತಿದ್ದೇರು. ಈ ಕ್ಲಬ್ಲ ಎಡ್ಡೆ ಮಲ್ಲ ಕ್ಲಬ್ ಅದು ನಿಕ್ಲಿಗೆ ಪಕ್ಷ ಸೆಕೆಂಡ್
ಆನ ನಿಕ್ಲ ಪಿರಾಡಿ ಯಾಲ್ನ ಉಳ್ಳೆ ಪಂದು ಈ ವೇದಿಕೆ ಪನ್ನೊಂದುಲ್ಲೆ ನಿಕ್ಲಿಗೆ ದಾದ ಕಾರ್ಯಕ್ರಮ ಅವಡು ಎನ್ನಡೆ ಬಲೆ ನಿಕ್ಲ ಪಕ್ಷ ಉಂದು ಬರೋಚಿ ಎನ್ನ ಪ್ರೀತಿಗೆ ಬಲೆ ಬಕ್ಕ ಈ ಸಂಘಟನೆ ಮಲ್ಲ ಸಂಘಟನೆ ಆವಡು ಈ ಸಂಘಟನೆ ದೊಡ್ಡ ಮಲ್ಲ ಸಂಘಟನೆ ಆದ ಒಂದು 10 ಜನಕ್ಕೆ ಹೆಲ್ಪ್ ಆಪ್ನ ಸಂಘಟನೆ ಆದ ಒಂಜಿ ಕುಂಪಲಡ ಒಂಜಿ ಮಲ್ಲ ಕ್ಲಬ್ ಆದ ಬೆಲೆಯೋಡು ಬಂದು ಒಂಜಿ ಅಕ್ಲಿಗೆ ಎನ್ನ ಆಶೀರ್ವಾದ ಬಂದು 10 ವರ್ಷದ ಓಂ ಫ್ರೆಂಡ್ಸ್ ಸಂಸ್ಥೆಡು ಚವನರಿಗೂ ಮಾರ್ಗದರ್ಶನ ಕೊರ್ದು ಸಂಸ್ಥೆ ಬುಲೆಯರೆ ಕಾರಣಕರ್ತೆರಾಯಿನ ದೇವಾನಂದ ಕುಂಪಾಲರಿಗೂ ಬೊಕ್ಕ ಆಶ್ರಯ ಕಾಲೋನಿಡು ಆಕಸ್ಮಿಕವಾದ ತೂಪತ್ತಿನ ಪಗ ಸಮಯಗ ಸರಿಯಾದ ಸಮಯ ಪ್ರಜ್ಞೆ ಮೆರೆದು ನನಲಾತು ಸಂಭವಿಸಾವನ ಅನಾಹುತ ತಡೆಯಿನ ಕುಮಾರಿ ಶಿವಾನಿಯರಿಗೂ ಅಂಚನೆ ಪ್ರವೀಣ್ ಚಂದ್ರ ರೈ ಉದ್ಯಮಿ ಸತೀಶ್ ಕುಮಾರ್ ಬಚಾಲ್ರಿಗೂ ಮಾನಾದಿಗೆ ಮಲ್ತೇರು ನಮ್ಮೆಲ್ಲರ ಪ್ರೀತಿಯ ದೇವಾನಂದ ಶೆಟ್ಟಿ ಆಲಿಯಾಸ್ ಮೋಹನ್ ಮತ್ತೆ ಕೋಪ ಜಾಸ್ತಿ ಆಡದ ಹೊರಕ್ಕೆ ಮಾತ್ರ ಕೋಪ ಬಕ್ಕ ಹೆಚ್ಚುತ್ತಾರೆ ಕೋಪ ಎಂಗ್ಲ ಮಸ್ತ್ ಪ್ರೀತಿ ಮಲ್ಪನ ದೇವಾನಂದ ಶೆಟ್ಟಿಯವರಿಗೆ ಒಂದು ಪ್ರೀತಿಪೂರ್ವಕವಾದ ಈ ಗೌರವ ಹೊರ ಚೋರಾಯಿನ ಚಪ್ಪಾಳೆ ಕೊರಲೆ ಶಿವಾನಿಗೆ ಕುಮಾರಿ ಶಿವಾನಿಗೆ ಹೊರ ಚೋರಾಯಿನ ಚಪ್ಪಾಳೆ ಮುರಾಣಿ ಶಿವಾನಿ ಇದ್ದಿಂದ ಅಣ್ಣ ಆಶ್ರಯಗಳಿನ ಸ್ಥಿತಿ ಶಿವ ಶಿವ ಆದ್ಬೋದು ಶ್ರೀ ಪ್ರವೀಣ್ ಚಂದ್ರ ಇವರಿಗೆ ಪೇಟ ತೊಡಿಸಿ ಕಾಲು ಹಾಕಿ ಫಲಪುಷ್ಪ ನೀಡಿ ಕಾರ್ಯಕ್ರಮಕ್ಕೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸ್ವೀಕೃತ್ ಬೋಳೂರು ಲೇಸ್ತ ಗುರ್ಕಾರ್ನ ವಹಿಸುತ್ತಿದ್ದರು. ಪದ್ಮರಾಜ್ ರೋಹಿತ್ ನಗರ, ಉದ್ಯಮಿ ಜಯಂತ್ ಕೊಂಡಾಣ, ಹರೀಶ್ ಕುಜುಮಗದ್ದೆ, ಸುಂದರ್ ಗಟ್ಟಿ, ಶ್ರೀಮತಿ ಮಮತಾ ಸತೀಶ್ ಕುಂಪಲ, ಗಿರೀಶ್ ಕುಂಪಲ, ಓಂ ಫ್ರೆಂಡ್ಸ್ ಅಧ್ಯಕ್ಷರು ಪ್ರಮೋದ್, ಓಂ ಫ್ರೆಂಡ್ಸ್ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಮಲ್ಲಿಕಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮಡು ಪಾಲ್ಪಡುತ್ತಿದ್ದರು. ದಿಶಾ ಮಹಿಮಾ ಪ್ರಾರ್ಥನೆ ಪಂಡೇರು, ಚೇತನ್ ಶೆಟ್ಟಿ ಸಭೆ ನಿಂತ್ಕೊಂಡಿರು, ದಿನೇಶ್ ರಾವ್ ಸವಿಸ್ತಾರಿಕೆ ಮಲ್ತೇರು, ವಿನಯ್ ಸೊನ್ನೆ ಸಂದಾಯರು. ಮುಖ್ಯದ ಬಂದುಲೆ ಇಡಕ ಪಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಲೆಗೆ ಎಪಲತ್ತು ಒಂದು ಪ್ಲೇ ಪಸಕುರಲ್ 24/7.